ನುಗ್ಗಿ ದರೋಡೆ ಮಾಡಿ ಅವರ ಮನೆಯಿಂದ ಒಂದು 40,000 ಕ್ಯಾಶ್ ಮತ್ತು ಒಂದು ಸ್ವಲ್ಪ ಗೋಲ್ಡ್ ಅದಿನ್ನೂ ಲೆಕ್ಕ ಹಾಕ್ತಾ ಇದ್ದಾರೆ ಎಷ್ಟೊಂದು ಅದೆಲ್ಲ ತೊಗೊಂಡೋಗಿದ್ದಾರೆ. ಇವ್ರನ್ನ ಕೂಡ ಕಟ್ ಹಾಕಿ ಕೈ ಮತ್ತು ಅವರೇ ಬಿಟ್ಟು ಹೋಗಿದ್ದಾರೆ. ಇದು ಯಾರು ಅನ್ನೋದು ಕೂಡ ನಮ್ಮ ಫಾರೆನ್ಸಿಕ್ ಟೀಮ್ ಅವರೆಲ್ಲ ಬಂದು ಇಲ್ಲೆಲ್ಲ ಎವಿಡೆನ್ಸಸ್ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಹೌಸ್ ಸ್ಕ್ವಾಡು ಫಿಂಗರ್ ಪ್ರಿಂಟ್ ಅವರೆಲ್ಲ ಬಂದು ಮಾಡ್ತಾ ಇದ್ದಾರೆ. ಇದಕ್ಕೆ ಅಂತ ಒಂದು ಪ್ರತ್ಯೇಕವಾಗಿ ಒಂದು ಟೀಮ್ ರೆಡಿ ಮಾಡಿ ಆ ಟೀಮ್ನ ಇದು ಇನ್ವೆಸ್ಟಿಗೇಟ್ ಮಾಡಿ ಪತ್ತೆ ಮಾಡಲಿಕ್ಕೆ ಎಲ್ಲ ಎಫರ್ಟ್ಸ್ ಹಾಕ್ಲಿಕ್ಕೆ ಇದಕ್ಕೆ ಅಂತ ಒಂದು ಸಪ್ರೇಟ್ ಟೀಮ್ ಮಾಡಿ ಮಾಡ್ತಾ ಇದ್ದೀವಿ. ಬೇಗನೆ ಪತ್ತೆ ಪುತ್ತೂರಿನ ಕೆಲವು ಕಡೆ ಟ್ರೈ ಆಗಿದೆ, ಅದ್ರ ಬಗ್ಗೆ ಕೂಡ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಸೊ 2020 ಒಂದು ಟೈಮ್ನಲ್ಲಿ ಈ ಥರ ದರೋಡೆ ಆಗಿರೋದು ಇನ್ನೊಂದು ಮತ್ತೊಂದೆಲ್ಲ ಕೂಡ ಕಲೆಕ್ಟ್ ಮಾಡಿ ಮಾಡ್ತಾ ಇದ್ದಾರೆ. ಅದೇ ಹೇಳ್ದಂಗೆ 40,000 ಕ್ಯಾಶ್ ಮತ್ತು ಸ್ವಲ್ಪ ಗೋಲ್ಡ್ ಎಷ್ಟು ಅಂತ ವ್ಯಾಲ್ಯೂ.